ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಸರ್ಕಾರಿ ನೌಕರರ ಬಗ್ಗೆ. ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಕಾಂಗ್ರೆಸ್ ಲೋಟೆ. ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಮಾತಾಡಿ, ಗಮನ ಸೆಳೆಯುವ ಸೂಚನೆ. ಆನಂದ್ ಕೇಸ್. ಅಧ್ಯಕ್ಷ ಹಾಡು ಹೇಳಪ್ಪ, ಹಾಡು. ಅಧ್ಯಕ್ಷ ಹೇಳಿ. ಅಧ್ಯಕ್ಷ ಆನಂದ್ ಕೇಸ್. ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷ ಮೈಸೂರು ಮೂಡದಲ್ಲಿ ಅಧ್ಯಕ್ಷ ಮಾತಾಡಿ. ಅಧ್ಯಕ್ಷ ಸಿದ್ದರಾಮಣ್ಣ ಅಧ್ಯಕ್ಷ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲಿ ಬರ್ಲಿ. ಮೈಸೂರು ಮೂಡದಲ್ಲಿ ಮೂಲ ತೊಳೆಯುಲ್ಲಾರ ಒಂದು ಪಲ್ಲೆ ಸಿದ್ದರಾಮಣ್ಣ ಪಲ್ಲೆ ಒಂದು ಸಭೆ ಮಲ್ಪುಣ ಪೋರ್ಲದ ಬರಲಿ. ಇನ್ನು ಇಂಚೆ ನಿಖಲ್ ಮಿಂಚೆ ಮಲ್ಪುಣ ಸರಿಯ ಮಾತಾಡಂಗಿಲ್ಲ. ಅದು ಇಂಚೆ ಮಲ್ಪುಣ ಕರೆಕ್ಟ್ ಖಂಡಿತ ನಿಖರು. ಆನಂದ್ ಕೇಸ್. ಅದು ಕುಣಿಗಲ್ ಶ್ರೀನಿವಾಸ್. ಅದು ಕುಣಿಗಲ್ ಶ್ರೀನಿವಾಸ್ ಇಲ್ಲಿದ್ದಾರೆ. ಶ್ರೀ ಎನ್ ಶ್ರೀನಿವಾಸ್ ಬೇಗ ಮತ್ತೆ. ಶ್ರೀ ಎನ್ ಶ್ರೀನಿವಾಸ್ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಮೈಕ್ ಆಗಿ ಕಿವಿಗೆ ಮೈಕ್ ಆಗಿ ಕೂತ್ಕೊಳ್ಳಿ. ಎಲ್ಲ ತುರ್ವಿ ಅಲ್ಲಿ ಕೂತ್ಕೊಳ್ಳಿ. ಪ್ರಕಾಶ್ ಕೋಲಿವಾಡ್ ಕೂತ್ಕೊಳ್ಳಿ. ಅಲ್ಲಿ ವಿಜಯ್ ಕಾಶ್ಯಪ್ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಸ್ಟಾರ್ಟ್ ಶ್ರೀನಿವಾಸ್ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ನೀವು ರಾಜೇಗೌಡ ಕೂತ್ಕೊಳ್ಳಿ. ಭೀಮಣ್ಣ ಕೂತ್ಕೊಳ್ಳಿ. ಬೈಪಾಸ್ ಜಂಕ್ಷನ್ ನಲ್ಲಿ ಅತಿಯಾಗಿ ಟ್ರಾಫಿಕ್ ಜಾಮ್ ಆಗುತ್ತಿರುವ, ಅದರಲ್ಲೂ ವಿಶೇಷವಾಗಿ ಶನಿವಾರ ಭಾನುವಾರ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಆಗಿದ್ದರೆ ಸರ್ಕಾರ ಕ್ರಮ ಸಚಿವರ ಗಮನ ಸೆಳೆಯುತ್ತೇನೆ. ಮಾನ್ಯ ಸಾರಿಗೆ ಸಚಿವರ ಪರವಾಗಿ ತಾರತಮ್ಯ ಮಾಡಬಾರ್ದು. ಬಂದ್ರೆ ಕೂತ್ಕೊಂಡ್ಬಿಟ್ರೆ ಮುಗಿದೋಯ್ತು. ಬೇರೆಯವ್ರಿಗೆ ಅಧಿಕಾರನೇ ಕೊಡಲ್ಲ ಪಾಪ. ಎಕ್ಸ್ಟ್ರಾ ಯಾರು ಬಂದು ಕೂತ ಇಲ್ಲ. ಅಲ್ಲಿ ಮೂಡಾದ ಹಗರಣದಲ್ಲಿ ಸಿದ್ದರಾಮಣ್ಣ ರಾಜ್ಯದಲ್ಲಿ ಮೂಡಾದ ಕೊಡ್ತೀರಾ? ಸುರೇಶ್ ಅಣ್ಣ ಯಾರಿಗೆ ಉತ್ತರ ಯಾರು ಕೊಡ್ತಾ ಇದ್ದೀರಿ? ಹೆಲಿಕಾಪ್ಟರ್ ತಂದ್ರಣ್ಣ ಹೆಲಿಕಾಪ್ಟರ್ ತಂದ್ರಣ್ಣ. ಮಾನ್ಯ ಸಭಾಧ್ಯಕ್ಷ, ಹೆಲಿಕಾಪ್ಟರ್ ತಂದ್ರಣ್ಣ. ಮಾನ್ಯ ಸಭಾಧ್ಯಕ್ಷರೇ, ಮಾತಾಡಿ. ಗೃಹ ಇಲಾಖೆಯಿಂದ ಉತ್ತರ ಬಂದಿರ್ತದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸಚಿವರು ಉತ್ತರ ಕೊಟ್ಟರೆ ನಾನು ಚರ್ಚೆ ಮಾಡ್ತೇನೆ. ಮೂಡ ಸೈಟು ಮಂತ್ರಿಗಳೇ ಬರ್ತಾರೆ. 14 ಸೈಟು ಕೊಡಿಸ್ತೇನೆ. 14 ಸೈಟು ಇಲ್ಲ ಯಾರು ಕೊಡ್ತಾರೆ? ಯಾಕೆ ಪಾಪ ಅವ್ರು ತೊಂದರೆ ಕೊಡ್ತೀರಾ? ಪಾಪ ಅವ್ರು ಮಾತಾಡಿ ಗಂಟ್ಲೆಲ್ಲ ಹೋಗೈತೆ ಅವ್ರ ಪಾಪ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.